ನೋಡಿ ನಾನು ಒಂದು ಮಾತು ಹೇಳಿ ಕೇಳಿ, ನಾವು ಕೋರ್ಟಿಗೆ ಎಲ್ಲ ಕೊಡ್ಲಿಕ್ಕೆ ಸಬ್ಮಿಟ್ ಎಲ್ಲ ಕೊಡ್ಲಿಕ್ಕೆ ನಮ್ಮ ಮೆಸ್ ತಿಮ್ಮರಡಿ ಆಗಲಿ ಗಿರೀಶ್ ಮಟ್ಟನ್ ಅವರಾಗ್ಲಿ ರೆಡಿ ಇದ್ದಾರೆ. ಅಲ್ಲ, ಕೊಡ್ತೀವಿ ಅದಕ್ಕೆ ಮುಂಚೆ ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ಯಾಕೆ ಬೇಡ ಕೊಡಿ. ಅಲ್ಲ ಅದಕ್ಕೆ ಮುಂಚೆ ಒಂದು ಮಾತು ಹೇಳ್ತೀನಿ ಕೇಳಿ. ಯಾಕೆ ಅಲ್ಲ ಸರಿಯ, ಅದನ್ನು ಕೊಡ್ತೇವೆ ಅಂತ ಹೇಳಿದಲ್ಲ, ಕೊಡ್ತೇವೆ ಅಂತ ಹೇಳಿ ಹೇಳಿದ್ದು, ಕೊಡ್ತೇವೆ ಅಂತ ಹೇಳಿದ್ದು. ಈಗ ನಾನೇ ಹೇಳ್ತಿರೋದಲ್ಲ ಸರ್, ಕೋರ್ಟಿಗೆ ಕೊಡ್ಬೇಕು. ಅಲ್ಲ ಕೋರ್ಟಿಗೆ ಕೊಡ್ಬೇಕಾಗಿದ್ದು ಹೌದು. ಅಲ್ಲ ಡಾಕ್ಯುಮೆಂಟ್ ಕೊಡ್ಬೇಕಾಗಿರೋದು ಕೋರ್ಟಿಗೆ, ಕರೆಕ್ಟಾ? ಯಾಕೆ ಕೊಡ್ತಿಲ್ಲ ಹೇಳಿ. ಅಲ್ಲ ಕರೆಕ್ಟಾ? ನಾನು ಹೇಳ್ತಿರೋದು ನೋಡಿ, ನೀವೆಲ್ಲಿದ್ದು ರೂಟಕ್ಕೆ ನಾನು ಬರ್ತಿದ್ದೇನೆ ಕೇಳಿ. ಹೇಳಿ ಸರ್. ಸರ್, ಹೊಸ ನ್ಯೂಸ್ ಕೊಡ್ತೇವೆ, ಪ್ರಚಾರ ಮಾಡ್ತೀರಾ ನೀವು? ಅಲ್ಲಿ ನಮ್ಮ ರಿಪೋರ್ಟರ್ನ ಕಾಂಟ್ಯಾಕ್ಟ್ ಮಾಡಿ ಸರ್. ಯಾರು ರಿಪೋರ್ಟ್? ನೀವು ಯಾರು? ಅದು ನೀವು ತಿಳ್ಕೊಬೇಕಲ್ಲ, ನೀವು ಅಷ್ಟು ಗೊತ್ತಿಲ್ಲ. ತಿಳ್ಕೊಳ್ಬೇಕಂದ್ರೆ ಇದೇ ನಂಬರ್ ಆ್ಯಡ್ ಇರೋದು ನಮ್ಮಲ್ಲಿ, ಅದಕ್ಕೆ ನಾವು ಕಾಲ್ ಮಾಡಿರೋದು. ಏನು ಸರ್? ನಾವು ಇದೇ ನಂಬರ್ ಇರೋದು, ಅದಕ್ಕೋಸ್ಕರ ನಾವು ಕಾಲ್ ಮಾಡಿರೋದು. ಹುಡುಕಿ ಸರ್, ಸಿಗತ್ತಲ್ಲ. ಯಾರು ರಿಪೋರ್ಟು? ಹುಡುಕಿ ನೀವು ಸ್ವಲ್ಪ. ಅಲ್ಲ, ನಾವು ಎಲ್ಲಿಯವರಂತ ನಿಮ್ಗೆ ಹೇಗೆ ಗೊತ್ತು? ಎಲ್ಲಿಯವರಾದ್ರೆ ಯಾವ ಊರಾದ್ರೂ ಮತ್ತೆ ನೀವು ಸೌಜನ್ಯ ಕೇಸ್ ಅಂತ ಇದು ಸಾಲ್ವ್ ಮಾಡ್ತೇವೆ ಅಂತ ಹೇಳಿ ಎಲ್ಲ ಪ್ರಚಾರ ಇದು ಮಾಡಿದ್ರಲ್ಲ ಇದರಲ್ಲಿ ನಿಮ್ಮ ನ್ಯೂಸ್ ಚಾನಲ್ ಅಲ್ಲಿ. ಹೌದು, ಹೌದಲ್ವಾ? ಪ್ರಚಾರ ಮಾಡಿಬಿಟ್ಟು ಅದನ್ನು ಏನೆಲ್ಲ ತಿರುವು ಇದು ಮಾಡಿದ್ರಲ್ಲ ಸರ್. ಹೌದು, ಸರಿಯಾ? ನಿಮ್ಗೆ ಸರಿ ಅನಿಸ್ತಾ ಇದೆ ನಿಮ್ಗೆ? ಹೇಳಿ ನೀವು. ನಾವೇನು ನಿಮ್ಮಲ್ಲಿ ಹೆಚ್ಚು ಕಮ್ಮಿ ಮಾತಾಡಲ್ಲ, ನಾವು ಅದನ್ನೇ ಕೇಳ್ತಿರೋದು ಅಷ್ಟೇ. ಒಂದು ಹೆಣ್ಣಿಗೆ ಆಗಿರೋ ಅವಮಾನ, ಒಂದು ಅತ್ಯಾಚಾರ, ಒಂದು ಕೊಲೆ, ಹೌದಲ್ವಾ? ನೀವು ಅದನ್ನು ತಿರುಚಿ ಎಲ್ಲ ಅವರು ಹೇಳಿದಾಗೆ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ರಲ್ಲ ಸರ್, ಅದು ಸರಿಯಾ? ನೀವು ಕೆಲಸ ಮಾಡಿ ಸರ್. ಹೇಳಿ. ನಿಮ್ಮ ಹೆಸರೇನು ಸರ್? ನಂದು ಹೆಸರು ಶರತ್ ಅಂತ. ನೀವು ಅದನ್ನ ನೋಡಿ ಸರ್, ಅದನ್ನ ಕೋರ್ಟಲ್ಲಿ ಕೊಡಬೇಕು. ಎಲ್ಲ ತಿಳ್ಕೊಂಡೆ ನಾವು ಮಾತಾಡ್ತಿರೋದು. ಕೋರ್ಟಲ್ಲಿ ಕೊಡಬೇಕು ಅಂತ. ಅದೇ ಕೋರ್ಟಲ್ಲಿ ಕೊಡ್ಬೇಕಂದ್ರೆ ನೋಡಿ, ನಾನು ಒಂದು ಮಾತು ಹೇಳಿ ಕೇಳಿ. ನಾವು ಕೋರ್ಟಿಗೆ ಎಲ್ಲ ಕೊಡ್ಲಿಕ್ಕೆ ಸಬ್ಮಿಟ್ ಎಲ್ಲ ಕೊಡ್ಲಿಕ್ಕೆ ನಮ್ಮ ಮೆಸ್ ತಿಮ್ಮರಡಿ ಆಗಲಿ ಗಿರೀಶ್ ಮಟ್ಟನ್ ಅವರಾಗ್ಲಿ ರೆಡಿ ಇದ್ದಾರೆ. ಕೊಡ್ತೀವಿ ಅದಕ್ಕೆ ಮುಂಚೆ ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ಅಲ್ಲ ಅದಕ್ಕೆ ಮುಂಚೆ ಒಂದು ಮಾತು ಹೇಳ್ತೀನಿ ಕೇಳಿ. ಅಲ್ಲ ಸರಿಯಾ? ಅದನ್ನು ಕೊಡ್ತೇವೆ ಅಂತ ಹೇಳಿದಲ್ಲ, ಕೊಡ್ತೇವೆ ಅಂತ ಹೇಳಿದ್ದು, ಕೊಡ್ತೇವೆ ಅಂತ ಹೇಳಿದ್ದು. ಈಗ ನಾನೇ ಈಗ ಕಾಲ್ ಮಾಡಿದ್ರು ನಾನಲ್ಲ. ನೋಡಿ, ಇಷ್ಟು ದೇಶದಲ್ಲಿ ಸರ್, ನಮ್ಗೆ ನಿಮ್ಗೆ ಎಂತ ದ್ವೇಷ ಇಲ್ಲ. ನಾವು ಹೇಳುದು ಡೈರೆಕ್ಟ್ ಹೇಳುದು. ಯಾರು ನ್ಯಾಯ ಕೊಡ್ಬೇಕಾಗಿರೋ? ಯಾರು? ಕೋರ್ಟ್. ಸರಿ. ಮತ್ತೆ ಎಲ್ಲಿಗೆ ಕೊಡ್ಬೇಕು ನೀವು? ಹೇಳ್ತಿರೋದಲ್ಲ ಸರ್, ಕೋರ್ಟಿಗೆ ಕೊಡ್ಬೇಕು. ಅಲ್ಲ ಕೋರ್ಟಿಗೆ ಕೊಡ್ಬೇಕಾಗಿರೋದು ಹೌದು. ಅಲ್ಲ ಡಾಕ್ಯುಮೆಂಟ್ ಕೊಡ್ಬೇಕಾಗಿರೋದು ಕೋರ್ಟಿಗೆ, ಕರೆಕ್ಟಾ? ಯಾಕೆ ಕೊಡ್ತಿಲ್ಲ ಹೇಳಿ. ಅಲ್ಲ ಕರೆಕ್ಟಾ? ನಾನು ಹೇಳ್ತಿರೋದು ನೋಡಿ, ನೀವೆಲ್ಲಿ ರೂಟಕ್ಕೆ ನಾನು ಬರ್ತಿದ್ದೇನೆ ಕೇಳಿ. ನಾವು ಸಾಕ್ಷಿ ಕೊಡ್ಬೇಕಾಗಿದೆ ಅವ್ರಿಗೆ ಕೋರ್ಟಿಗೆ. ಹೌದಲ್ವಾ? ದೇಶದಲ್ಲಿ ಎಷ್ಟು ಅಷ್ಟು ಕೊಟ್ಟ ನಂತರ ಮಾತಾಡಿ, ಆಯ್ತಾ? ಹೇಳಿ ಸರ್. ಸರ್, ಹೊಸ ನ್ಯೂಸ್ ಕೊಡ್ತೇವೆ, ಪ್ರಚಾರ ಮಾಡ್ತೀರಾ ನೀವು? ಅಲ್ಲಿ ನಮ್ಮ ರಿಪೋರ್ಟರ್ನ ಕಾಂಟ್ಯಾಕ್ಟ್ ಮಾಡಿ ಸರ್. ಯಾರು ರಿಪೋರ್ಟ್? ನೀವು ಯಾರು? ಅದು ನೀವು ತಿಳ್ಕೊಬೇಕಲ್ಲ, ನೀವು ಅಷ್ಟು ಗೊತ್ತಿಲ್ಲ. ತಿಳ್ಕೊಳ್ಬೇಕಂದ್ರೆ ಇದೇ ನಂಬರ್ ಆ್ಯಡ್ ಇರೋದು ನಮ್ಮಲ್ಲಿ, ಅದಕ್ಕೆ ನಾವು ಕಾಲ್ ಮಾಡಿರೋದು. ಏನು ಸರ್? ನಾವು ಇದೇ ನಂಬರ್ ಇರೋದು, ಅದಕ್ಕೋಸ್ಕರ ನಾವು ಕಾಲ್ ಮಾಡಿರೋದು. ಹುಡುಕಿ ಸರ್, ಸಿಗತ್ತಲ್ಲ. ಯಾರು ರಿಪೋರ್ಟು? ಹುಡುಕಿ ನೀವು ಸ್ವಲ್ಪ. ಅಲ್ಲ, ನಾವು ಎಲ್ಲಿಯವರಂತ ನಿಮ್ಗೆ ಹೇಗೆ ಗೊತ್ತು? ಎಲ್ಲಿಯವರಾದ್ರೆ ಯಾವ ಊರಾದ್ರೂ ಮತ್ತೆ ನೀವು ಸೌಜನ್ಯ ಕೇಸ್ ಅಂತ ಇದು ಸಾಲ್ವ್ ಮಾಡ್ತೇವೆ ಅಂತ ಹೇಳಿ ಎಲ್ಲ ಪ್ರಚಾರ ಇದು ಮಾಡಿದ್ರಲ್ಲ ಇದರಲ್ಲಿ ನಿಮ್ಮ ನ್ಯೂಸ್ ಚಾನಲ್ ಅಲ್ಲಿ. ಹೌದಲ್ವಾ? ಪ್ರಚಾರ ಮಾಡಿಬಿಟ್ಟು ಅದನ್ನು ಏನೆಲ್ಲ ತಿರುವು ಇದು ಮಾಡಿದ್ರಲ್ಲ ಸರ್. ಹೌದು, ಸರಿಯಾ? ನಿಮ್ಗೆ ಸರಿ ಅನಿಸ್ತಾ ಇದೆ ನಿಮ್ಗೆ? ಹೇಳಿ ನೀವು. ನಾವೇನು ನಿಮ್ಮಲ್ಲಿ ಹೆಚ್ಚು ಕಮ್ಮಿ ಮಾತಾಡಲ್ಲ, ನಾವು ಅದನ್ನೇ ಕೇಳ್ತಿರೋದು ಅಷ್ಟೇ. ಒಂದು ಹೆಣ್ಣಿಗೆ ಆಗಿರೋ ಅವಮಾನ, ಒಂದು ಅತ್ಯಾಚಾರ, ಒಂದು ಕೊಲೆ, ಹೌದಲ್ವಾ? ನೀವು ಅದನ್ನು ತಿರುಚಿ ಎಲ್ಲ ಅವರು ಹೇಳಿದಾಗೆ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ರಲ್ಲ ಸರ್, ಅದು ಸರಿಯಾ? ನೀವು ಕೆಲಸ ಮಾಡಿ ಸರ್. ಹೇಳಿ. ನಿಮ್ಮ ಹೆಸರೇನು ಸರ್? ನಂದು ಹೆಸರು ಶರತ್ ಅಂತ. ನೀವು ಅದನ್ನ ನೋಡಿ ಸರ್, ಅದನ್ನ ಕೋರ್ಟಲ್ಲಿ ಕೊಡಬೇಕು. ಎಲ್ಲ ತಿಳ್ಕೊಂಡೆ ನಾವು ಮಾತಾಡ್ತಿರೋದು. ಕೋರ್ಟಲ್ಲಿ ಕೊಡಬೇಕು ಅಂತ. ಅದೇ ಕೋರ್ಟಲ್ಲಿ ಕೊಡ್ಬೇಕಂದ್ರೆ ನೋಡಿ, ನಾನು ಒಂದು ಮಾತು ಹೇಳಿ ಕೇಳಿ. ನಾವು ಕೋರ್ಟಿಗೆ ಎಲ್ಲ ಕೊಡ್ಲಿಕ್ಕೆ ಸಬ್ಮಿಟ್ ಎಲ್ಲ ಕೊಡ್ಲಿಕ್ಕೆ ನಮ್ಮ ಮೆಸ್ ತಿಮ್ಮರಡಿ ಆಗಲಿ ಗಿರೀಶ್ ಮಟ್ಟನ್ ಅವರಾಗ್ಲಿ ರೆಡಿ ಇದ್ದಾರೆ. ಕೊಡ್ತೀವಿ ಅದಕ್ಕೆ ಮುಂಚೆ ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ಅಲ್ಲ ಅದಕ್ಕೆ ಮುಂಚೆ ಒಂದು ಮಾತು ಹೇಳ್ತೀನಿ ಕೇಳಿ. ಅಲ್ಲ ಸರಿಯಾ? ಅದನ್ನು ಕೊಡ್ತೇವೆ ಅಂತ ಹೇಳಿದಲ್ಲ, ಕೊಡ್ತೇವೆ ಅಂತ ಹೇಳಿದ್ದು, ಕೊಡ್ತೇವೆ ಅಂತ ಹೇಳಿ ಹೇಳಿದ್ದು. ಈಗ ನಾನೇ
ಈಗ ಕಾಲ್ ಮಾಡಿರೋದು ಯಾರು? ನಾವ ನೀವ? ನಾನಲ್ಲ. ನೋಡಿ ಇಷ್ಟು ದೇಶದಲ್ಲಿ ಸರ್ ನಮ್ಗೆ ನಿಮ್ಗೆ ಎಂತ ದ್ವೇಷ ಇಲ್ಲ. ನಾವು ಹೇಳುದು ಡೈರೆಕ್ಟ್ ಹೇಳುದು. ಯಾರು ನ್ಯಾಯ ಕೊಡ್ಬೇಕಾಗಿರೋ ಯಾರು? ಕೋರ್ಟ್. ಸರಿ ಸರಿ. ಮತ್ತೆ ಎಲ್ಲಿಗೆ ಕೊಡ್ಬೇಕು ನೀವು? ಹೇಳ್ತಿರೋದಲ್ಲ ಸರ್, ಕೋರ್ಟಿಗೆ ಕೊಡ್ಬೇಕು. ಮಾಡ್ತಾ ಇದ್ದೀರಲ್ಲ? ಅಲ್ಲ ಕೋರ್ಟಿಗೆ ಕೊಡ್ಬೇಕಾಗಿರೋದು ಹೌದು. ಯಾರು? ಅಲ್ಲ ಡಾಕ್ಯುಮೆಂಟ್ ಕೊಡ್ಬೇಕಾಗಿರೋದು ಕೋರ್ಟಿಗೆ, ಕರೆಕ್ಟಾ? ಯಾಕೆ ಕೊಡ್ತಿಲ್ಲ ಹೇಳಿ? ಅಲ್ಲ ಕರೆಕ್ಟಾ? ನಾನು ಹೇಳ್ತಿರೋದು ನೋಡಿ, ನೀವೆಲ್ಲಿ ಇದು ರೂಟಕ್ಕೆ ನಾನು ಬರ್ತಿದ್ದೇನೆ ಕೇಳಿ. ನಾವು ಸಾಕ್ಷಿ ಕೊಡ್ಬೇಕಾಗಿದೆ ಅವ್ರಿಗೆ ಕೋರ್ಟಿಗೆ. ಹೌದು. ಹೌದಲ್ವಾ? ನಾವೇನು ನಿಮ್ಮಲ್ಲಿ ಹೆಚ್ಚು ಕಮ್ಮಿ ಮಾತಾಡಲ್ಲ. ನಾವು ಅದನ್ನೇ ಕೇಳ್ತಿರೋದು ಅಷ್ಟೇ. ಒಂದು ಹೆಣ್ಣಿಗೆ ಆಗಿರೋ ಅವಮಾನ, ಒಂದು ಅತ್ಯಾಚಾರ, ಒಂದು ಕೊಲೆ, ಹೌದಲ್ವಾ? ನೀವು ಅದನ್ನು ತಿರುಚಿ ಎಲ್ಲ ಅವರು ಹೇಳಿದಾಗೆ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ರಲ್ಲ ಸರ್, ಅದು ಸರಿಯಾ? ನೀವು ಕೆಲಸ ಮಾಡಿ ಸರ್. ಹೇಳಿ. ನಿಮ್ಮ ಹೆಸರೇನು ಸರ್? ನಂದು ಹೆಸರು ಶರತ್ ಅಂತ. ನೀವು ಅದನ್ನ ನೋಡಿ ಸರ್, ಅದನ್ನ ಕೋರ್ಟಲ್ಲಿ ಕೊಡಬೇಕು. ಎಲ್ಲ ತಿಳ್ಕೊಂಡೆ ನಾವು ಮಾತಾಡ್ತಿರೋದು. ಕೋರ್ಟಲ್ಲಿ ಕೊಡಬೇಕು ಅಂತ. ಅದೇ ಕೋರ್ಟಲ್ಲಿ ಕೊಡ್ಬೇಕಂದ್ರೆ ನಿಮ್ಮ ನೋಡಿ, ನಾನು ಒಂದು ಮಾತು ಹೇಳಿ ಕೇಳಿ. ನಾವು ಕೋರ್ಟಿಗೆ ಎಲ್ಲ ಕೊಡ್ಲಿಕ್ಕೆ, ಸಬ್ಮಿಟ್ ಎಲ್ಲ ಕೊಡ್ಲಿಕ್ಕೆ ನಮ್ಮ ಮೇಸ್ತಿ ಮರಡಿ ಆಗಲಿ, ಗಿರೀಶ್ ಮಟ್ಟನ್ ಅವರಾಗಲಿ ರೆಡಿ ಇದ್ದಾರೆ.